ವೀಕ್ಷಕರೇ, ಸದೃಢ ಆರೋಗ್ಯಕ್ಕಾಗಿ ಆಹಾರವನ್ನು 32 ಬಾರಿ ಜಗಿಬೇಕು ಅನ್ನೋದು ನಮಗೆಲ್ಲ ತಿಳಿದಿದೆ. ಯಾಕಂದರೆ ಆಹಾರವನ್ನು 32 ಬಾರಿ ಜಗಿದಾಗ ಜೀರ್ಣಕ್ರಿಯೆ ಉತ್ತಮವಾಗಿ ಆರೋಗ್ಯ ಸದೃಢವಾಗಿರುತ್ತೆ. ಆದರೆ ಅಷ್ಟೊಂದು ಬಾರಿ ಆಹಾರವನ್ನು ಜಗಿಬೇಕಾದ್ರೆ 32 ಹಲ್ಲುಗಳು ತುಂಬಾ ಆರೋಗ್ಯವಾಗಿರಬೇಕು, ಬಲಶಾಲಿಯಾಗಿರಬೇಕು. ಆದ ಕಾರಣ ದಂತ ಆರೋಗ್ಯ ತುಂಬಾ ಮುಖ್ಯವಾಗುತ್ತೆ. ದಂತ ಆರೋಗ್ಯ ಹಾಗೂ ದಂತ ಸೌಂದರ್ಯಕ್ಕೆಂದೇ ಹೆಸರುವಾಸಿಯಾಗಿರುವ ಯೆನಪೋಯ ಡೆಂಟಲ್ ಕಾಲೇಜಲ್ಲಿ ನಾವಿದ್ದೇವೆ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ಶಾಜಿಯಾ ಅಮ್ರೀನ್, ಲೆಕ್ಚರರ್, ಡಿಪಾರ್ಟ್ಮೆಂಟ್ ಆಫ್ ಇಂಪ್ಲಾಂಟಾಲಜಿ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಬನ್ನಿ. ಹಲೋ ಡಾಕ್ಟರ್, ನಮಸ್ತೆ. ನಮಸ್ತೆ ಡಾಕ್ಟರ್, ಈ ಇಂಪ್ಲಾಂಟ್ಸ್ ಅಂದರೆ ಏನು? ಇಂಪ್ಲಾಂಟ್ ಅಂದರೆ ಏನು ಅಲ್ಲ, ಒಂದು ಚಿಕ್ಕ ಟೈಟೇನಿಯಂ ಸ್ಕ್ರೂ. ಈ ಟೈಟೇನಿಯಂ ಸ್ಕ್ರೂ ನಮ್ಮದು ದೇಹಕ್ಕೆ ಅತಿಯಾಗಿ ಹೊಂದಾಣಿಕೆ ಕೊಂಡಿರುವ ಒಂದು ವಸ್ತು, ಅಂದರೆ ಬಯೋಕಂಪ್ಯಾಟಬಲ್ ವಸ್ತು. ಇದು ನಾವು ನಮ್ಮ ಹಲ್ಲಿನ ಮೂಳೆ ಒಳಗೆ, ಅಂದರೆ ಬೋನ್ ಒಳಗೆ ಹಾಕಿ ಅದರ ಮೇಲೆ ನಾವು ಅದಕ್ಕೆ ಒಂದು ಕ್ಯಾಪ್ ಕೊಡ್ತೇವೆ. ಈ ಇಂಪ್ಲಾಂಟ್ ಉಂಟಲ್ಲ, ನಮ್ಮ ದೇಹದ ಮೂಳೆ ಒಳಗೆ ಜೋಡಿ ಆಗ್ತದೆ. ನಾವು ಒಮ್ಮೆ ಇದು ಇಂಪ್ಲಾಂಟ್ ನಮ್ಮ ಮೂಳೆ ಒಳಗೆ ಹಾಕಿದ್ರೆ ನಮ್ಮ ಬೋನ್ ಅಂದರೆ ಎಲುಬು ಅದರ ಮೇಲೆ ಬೆಳೆದು ಅದು ಗಟ್ಟಿ ಆಗ್ತದೆ. ಸೊ ಅದು ಇಂಪ್ಲಾಂಟ್ ನಮ್ಮ ನ್ಯಾಚುರಲ್ ಹಲ್ಲಲ್ಲಿ ಹೇಗೆ ಒಂದು ಹಲ್ಲಲ್ಲಿ ಬೇರೆ ಇರ್ತದೆ, ಮತ್ತೆ ಅದಕ್ಕೆ ಒಂದು ಕ್ರೌನ್ ಇರ್ತದೆ, ಕ್ರೌನ್ ಇರ್ತದೆ, ಹಾಗೆ ನಮಗೆ ಇಂಪ್ಲಾಂಟ್ ಹಲ್ಲಿನ ಬೇರೆ ತರ ಆಕ್ಟ್ ಆಗ್ತದೆ. ಅದರ ಮೇಲೆ ನಾವು ಆರ್ಟಿಫಿಷಿಯಲ್ ಕ್ಯಾಪ್ ಕೊಡ್ತೇವೆ. ಓಕೆ. ಸೊ ಬಯೋಕಂಪ್ಯಾಟಿಬಲ್ ಅಂದರೆ ಹೆಚ್ಚಾಗಿ ಇಂಥ ನಾವು ಟೈಟಾನಿಯಂ ಅಥವಾ ಏನೇ ಇರುತ್ತೆ, ನಾವು ಹೆಚ್ಚಾಗಿ ನಮ್ಮ ದೇಹಕ್ಕೆ ಸೂಟ್ ಆಗಲ್ಲ ಅಂತ ಅನ್ಸುತ್ತೆ. ಸೊ ಬಯೋಕಂಪ್ಯಾಟಿಬಲ್ ಅಂದರೆ ಇದು ಹ್ಯೂಮನ್ ದೇಹಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ. ಸೊ ಇದರ ಪ್ರೊಸೀಜರ್ ಹೆಂಗಿರುತ್ತೆ ಡಾಕ್ಟರ್? ಹೇಗೆ ಹಾಕಬೇಕಾಗುತ್ತೆ? ಮೊದಲನಾಗಿ ನಾವು ಪೇಷಂಟಿನ ಆರೋಗ್ಯವನ್ನು ನಾವು ನೋಡಬೇಕಾಗ್ತದೆ. ಪೇಷಂಟ್ ಏನೋ ಹೆಲ್ತಿ ಇದ್ದಾರಾ, ಅವ್ರಿಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದೆಯಾ, ಏನಂದ್ರೆ ಒಂದು ಡಯಾಬಿಟಿಕ್ ಪೇಷಂಟ್ಗೆ ಸಹ ನಾವು ಇಂಪ್ಲಾಂಟ್ ಹಾಕ್ಬೋದು. ಆದರೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಇರ್ತಾರೆ, ಅವ್ರಿಗೆ ನಾವು ಇಂಪ್ಲಾಂಟ್ ಹಾಕೋದು ಒಳ್ಳೆಯದು. ಮತ್ತೆ ಕ್ಯಾನ್ಸರ್ ಪೇಷಂಟ್ ಇರ್ತಾರೆ, ಕ್ಯಾನ್ಸರ್ ಪೇಷಂಟ್ಗೆ ನಾವು ಇಂಪ್ಲಾಂಟ್ ಜಾಸ್ತಿಯಾಗಿ ಹಾಕುದಿಲ್ಲ, ಯಾಕೆಂದ್ರೆ ಅವರು ರೇಡಿಯೋಥೆರಪಿ ತೆಗಿತಾರೆ. ರೇಡಿಯೋಥೆರಪಿ ತೆಗೆಯುವಾಗ ನಾವು ಇಂಪ್ಲಾಂಟ್ ಹಾಕಿದ್ರೆ ಇಂಪ್ಲಾಂಟ್ ಫೇಲಿಯರ್ ಆಗುವ ಚಾನ್ಸ್. ಸೊ ಫಸ್ಟ್ ನಾವು ಪೇಷಂಟ್ ಅನ್ನು ಡಯಾಗ್ನೋಸಿಸ್ ಮಾಡಬೇಕು, ಇದು ಪೇಷಂಟ್ ಸೆಲೆಕ್ಷನ್ ಆಗ್ತದಾ ಇಲ್ವಾ. ಮತ್ತೆ ನಾವು ಎಕ್ಸ್ರೇ ತೆಗಿತೇವೆ, ನಾವು ಎಲ್ಲಿ ಹಲ್ಲು ಹಾಕಬೇಕು ಅಲ್ಲಿ ನಾವು ಎಕ್ಸ್ರೇ ತೆಗಿತೇವೆ. ಎಕ್ಸ್ರೇ ಅಂದ್ರೆ ಒಂದು ನಾರ್ಮಲ್ ಎಕ್ಸ್ರೇ ಇರ್ತದೆ, ಮತ್ತೆ ಒಂದು CBCT ಅಂತ ಇರ್ತದೆ. CBCT ಅಂತ ಹೇಳುವುದು ಒಂದು 3D ಸ್ಕ್ಯಾನ್, ಒಂದು ಸ್ಕ್ಯಾನ್, ಅದು ಚಿಕ್ಕದೊಂದು ಸ್ಕ್ಯಾನ್. ಅದು ಏನ್ ಹೇಳ್ತದೆ, ನಮ್ಮ ಎಲುಬು ಉಂಟಲ್ಲ, ಎಲುಬು ಎಷ್ಟು ಗಟ್ಟಿ ಇದೆ, ಎಷ್ಟು ಡೆನ್ಸಿಟಿ ಹೇಗಿದೆ, ಅದರ ಕ್ವಾಲಿಟಿ, ಮತ್ತೆ ಅದು ಎಷ್ಟು ಕ್ವಾಂಟಿಟಿ ಹೇಗಿದೆ, ನಾವು ಇಂಪ್ಲಾಂಟ್ ಹಾಕುವುದಕ್ಕೆ ಅದು ಎಲುಬು ಸಾಕಾಗ್ತದ ಅಂತ ನಾವು ಅದನ್ನು ಈ CBCTಯಲ್ಲಿ ನೋಡ್ಬೋದು. ಒಮ್ಮೆ ನಾವು CBCTಯಲ್ಲಿ ನೋಡಿ ಅದರದ್ದೆಲ್ಲ ಓಕೆ ಅಂತ ಹೇಳಿದ್ರೆ ನಾವು ಅದರಲ್ಲಿ CBCTಯಲ್ಲೇ ನಾವು ಒಂದು ಇಂಪ್ಲಾಂಟ್ ಸೈಜ್ ನಾವು ಪ್ಲಾನ್ ಮಾಡ್ತೇವೆ. ಅದು ಒಮ್ಮೆ ಪ್ಲಾನಿಂಗ್ ನಾವು ಮಾಡಿದಾದ್ಮೇಲೆ ಪೇಷಂಟ್ ಅನ್ನು ಕರೆದು ನಾವು ಅಲ್ಲಿ ಇಂಪ್ಲಾಂಟ್ ಹಾಕ್ತೇವೆ. ಎಲ್ಲಿ ಹಲ್ಲಲ್ಲಿ ಅಲ್ಲಿ ಜಾಗ ಇದೆ, ಹಲ್ಲು ಮಿಸ್ಸಿಂಗ್ ಇದೆ, ಅಲ್ಲಿ ನಾವು ಇಂಪ್ಲಾಂಟ್ ಸ್ಕ್ರೂ ಅನ್ನು ಹಾಕ್ತೇವೆ ಮತ್ತು ಅದನ್ನು ಮುಚ್ಚುತ್ತೇವೆ, ಸ್ಟಿಚ್ ಹಾಕಿ ಮುಚ್ಚುತ್ತೇವೆ. ಮುಚ್ಚಿ ನಾವು ಒಂದು 3 ತಿಂಗಳು ಇಲ್ಲದ್ರೆ 3.5 ತಿಂಗಳು ತನಕ ನಾವು ವೆಯ್ಟ್ ಮಾಡಲಿಕ್ಕೆ ಇರ್ತೇವೆ. ಅದು ಯಾಕೆಂದ್ರೆ ನಮ್ದು ಹಲ್ಲಿನ ಎಲ್ಬು ಉಂಟಲ್ಲ, ಎಲ್ಬು ಅಲ್ಲಿ ಇಂಪ್ಲಾಂಟ್ ಅಲ್ಲಿ ಹೋಗಿ ಅದಕ್ಕೆ ಜೋಡಣೆ ಆಗ್ತದೆ, ಅದರಲ್ಲಿ ಗ್ರೋ ಬೆಳೆದು ಅದರಲ್ಲಿ ಗಟ್ಟಿ ಆಗ್ತದೆ. ಆದ್ಮೇಲೆ ನಾವು ಅಚ್ಚಿ ತೆಗೆದು ಮತ್ತೆ ಅದಕ್ಕೆ ಕ್ಯಾಪ್. ಸೊ ಇಂಪ್ಲಾಂಟ್ನ ಸುತ್ತ ನಮ್ಮ ಬೋನ್ಸ್ ಎಲುಬು ಗ್ರೋ ಆಗುತ್ತೆ. ಸೊ ಇದು ಟೈಟಾನಿಯಂನ ಮಾತ್ರ ಹಾಕ್ತಾರಾ ಅಥವಾ ಬೇರೆ ಯಾವ್ದಾದ್ರು ಯೂಸ್ ಮಾಡ್ತಾರಾ? ಇದು ಟೈಟೇನಿಯಂ ಅಂತ ಒಂದು ಲೋಹ, ಇದು ಮೆಟಲ್. ಇದು ನಾವು ಮೊದಲಿಂದಲೂ ಆರ್ಥೋಪೆಡಿಕ್ಸ್ ಅಲ್ಲಿ ನಾವು ಈಗ ಏನಾದರೂ ಫ್ರಾಕ್ಚರ್ ಆದರೆ ಏನಾದರೂ ಹಾಗೆ ಇದು ಮೆಡಿಕಲ್ ಅಲ್ಲಿ ಆರ್ಥೋಪೆಡಿಕ್ಸ್ ಫ್ರಾಕ್ಚರ್ ಅಲ್ಲಿ ಅವರು ಟೈಟೇನಿಯಂ ರಾಡ್ ಹಾಕಿ ಅದನ್ನು ಜೋಡಿಸ್ಲಿಕ್ಕೆಲ್ಲ. ಸೊ ಇಟ್ಸ್ ಟೈಟೇನಿಯಂ ಮೊದಲಿಂದಲೂ ಬಯೋಕಂಪ್ಯಾಟಬಲ್ ಅಂದರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ, ಬಯೋಕಂಪ್ಯಾಟಬಲ್ ಮೆಟೀರಿಯಲ್. 1950ನಿಂದ ನಾವು ಈ ಟೈಟೇನಿಯಂ ಅನ್ನು ಹಲ್ಲಲ್ಲಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಹಲ್ಲಿನ ಹಲ್ಲುಗಳು. ಮತ್ತೆ ರಿಸರ್ಚ್ ಆಗಿ ನಮಗೆ ಟೈಟೇನಿಯಂ ಬೆಸ್ಟ್
ಮೆಟಲ್ ಅಂದರೆ ಇಂಪ್ಲಾಂಟ್ಗಾಗಿ ಯೂಸ್ ಮಾಡೋದಂತ. ಈಗ ಡಾಕ್ಟರ್ ನೀವು ಈಗಾಗಲೇ ಹೇಳಿದ್ರಿ ಕ್ಯಾನ್ಸರ್ ಪ್ರಾಬ್ಲಮ್ಸ್ ಇದ್ರೆ ಅಥವಾ ರೇಡಿಯೋಥೆರಪಿಗೆ ಯಾರು ಒಳಗಾಗ್ತಾರೋ ಅವ್ರಿಗೆ ಟ್ರೀಟ್ಮೆಂಟ್ ಸೂಟ್ ಆಗಲ್ಲ ಅಷ್ಟು ಕರೆಕ್ಟ್ ಆಗಲ್ಲ. ಯಾಕೆ ಡಾಕ್ಟರ್ ಇದು ಟೈಟಾನಿಯಂನಿಂದ ಅದು ಏನಾದರೂ ರಿಯಾಕ್ಷನ್ಸ್ ಆಗುತ್ತೆ? ರಿಯಾಕ್ಷನ್ ಆಗೋದಿಲ್ಲ, ಬೋನ್ ಲಾಸ್ ಆಗುತ್ತೆ. ಬೋನ್ ಲಾಸ್ ಜಾಸ್ತಿ ಆಗುತ್ತೆ. ಬೋನ್ ನಾವು ನೋಡಿ ನಮ್ಮದು ಇಂಪ್ಲಾಂಟ್ ಬೋನ್ ಒಳಗೆ ನಮ್ಮದು ಎಲುಬು ಉಂಟಲ್ಲ, ಎಲುಬು ಒಳಗೆ ಗಟ್ಟಿಯಾಗಿರ್ತಲ್ಲ, ನಾವು ಇದು ರೇಡಿಯೇಷನ್ ಆಗುವಾಗ ಬೋನ್ ಲಾಸ್ ಜಾಸ್ತಿ ಆಗ್ತದೆ. ಅವಾಗ ಈ ಟೈಟೇನಿಯಂ ಸ್ಕ್ರೂ ಲೂಸ್ ಆಗಿ ಬರ್ತದೆ. ಸೊ ಇಂಪ್ಲಾಂಟ್ ಫೇಲಿಯರ್ ಹಾಕ್ಲಿಕ್ಕೆ ಆಗುತ್ತೆ, ಹಾಕಿ ಕೂಡ ಯೂಸ್ ಆಗುತ್ತೆ. ಓಕೆ. ಡಾಕ್ಟರ್, ಈಗ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಸೊ ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಟ್ರೀಟ್ಮೆಂಟ್ ಅಂತ ಹೇಳಿದ ಕೂಡಲೇ ನಮಗೆ ಬರುವಂಥದ್ದು ಎಷ್ಟು ಸಲ ಹೋಗಬೇಕಾಗುತ್ತೆ, ಎಷ್ಟು ಸಲ ವಿಸಿಟ್ ಕೊಡಬೇಕಾಗುತ್ತೆ. ಸೊ ಇಂಪ್ಲಾಂಟ್ ಅನ್ನೋದು ಬಂದರೆ ಎಷ್ಟು ಸಲ ಬರಬೇಕಾಗುತ್ತೆ ಪೇಷಂಟ್? ನೋಡಿ, ನಾವು ಇಂಪ್ಲಾಂಟ್ ಹಾಕುವಾಗ ನಾವು 4 ಸ್ಟೆಪ್ಪಲ್ಲಿ ಕರಿತೇವೆ ಪೇಷಂಟಿಗೆ. ಇಂಪ್ಲಾಂಟ್ ಹಾಕಿದ್ಮೇಲೆ ಒಂದು ಇಂಪ್ಲಾಂಟ್ ಸರ್ಜರಿಗೆ, ಸೆಕೆಂಡ್ ನಾವು ಅದನ್ನು 3 ಮಂತ್ಸ್ ಆದಮೇಲೆ ಅದನ್ನು ಎಲುಬು ಸರಿ ಒಟ್ಟಾಗಿದೆ ಅಂತ ನೋಡಿ 3 ತಿಂಗಳಾದಮೇಲೆ ಪೇಷಂಟನ್ನು ಕರಿತೇವೆ. ಆವಾಗ ಎಲ್ಲ ಸರಿ ಇದ್ದರೆ ನಾವು ಅದಕ್ಕೆ ಹೀಲಿಂಗ್ ಕ್ಯಾಪ್ ಅಂತ ಹಾಕ್ತೇವೆ. ಅದನ್ನು ಇಂಪ್ಲಾಂಟನ್ನು ಎಕ್ಸ್ಪೋಸ್ ಮಾಡಿ ಅದಕ್ಕೆ ಹೀಲಿಂಗ್ ಕ್ಯಾಪ್ ಅಂತ ಹಾಕ್ತೇವೆ. ಮತ್ತು ಇನ್ನೊಂದು ಒಂದು ವಾರದ ನಂತರ ನಾವು ಪೇಷಂಟನ್ನು ಇನ್ನೊಮ್ಮೆ ಕರೆದು ಅದನ್ನು ಅಚ್ಚಿ ತೆಗೆದು ಮತ್ತೆ ನಾವು ಅದಕ್ಕೆ ಕ್ಯಾಪ್ ಹಾಕಿಸ್ಲಿಕ್ಕೆ ಇನ್ನೊಮ್ಮೆ ಕರಿತೇವೆ. ಸೊ ಟೋಟಲ್ 4 ವಿಸಿಟ್ಸ್ ಇಂಪ್ಲಾಂಟ್ ಹಾಕುವಾಗ. ಮತ್ತೆ ಇಂಪ್ಲಾಂಟ್ ಹಾಕಿದ ನಂತರ ನಾವು ಒಂದು ಮೇಂಟೆನೆನ್ಸ್ಗಾಗಿ ಹೇಗಿದೆ ಅಂತ ಒಂದು ಚೆಕಪ್ ಮಾಡಲಿಕ್ಕಾಗಿ 6 ತಿಂಗಳಿಗೆ ಒಮ್ಮೆ ನಾವು ಕರಿತೇವೆ. ಅದು ಯಾವುದಾದ್ರೂ ನೀವು ದಂತ ಚಿಕಿತ್ಸೆ ಮಾಡಿದ್ರು 6 ತಿಂಗಳು ಒಮ್ಮೆ ನೀವು ಚೆಕಪ್ ಮಾಡ್ತಾ ಇರ್ಬೇಕು. ಸೇಮ್ ಹಾಗೆ ಇಂಪ್ಲಾಂಟ್ ಹಾಕಿದ ನಂತರ ಸಹ ನಾವು 6 ತಿಂಗಳು ಒಮ್ಮೆ ಒಂದು 3 ಇಯರ್ಸ್ ತನಕ ಬರ್ತಾ ಇರ್ಬೇಕು. ಆಫ್ಟರ್ 3 ಇಯರ್ಸ್ ನೀವು 1 ವರ್ಷಕ್ಕೆ ಒಮ್ಮೆ ಒಂದು ಡೆಂಟಿಸ್ಟ್ ಅನ್ನು ನೋಡಿ ಎಲ್ಲ ಸರಿ ಇದೆಯಾ, ನಿಮ್ದು ಕ್ಲೀನಿಂಗ್ ಹೇಗಿದೆ ಎಲ್ಲ ಅಂತ ನೋಡಿ ನೀವು ಒನ್ಸ್ ಇನ್ ಇಯರ್ ಬಂದ್ರು ಸಹ ಸಾಕಾಗುತ್ತೆ. ಈಗ ನೀವು ಹೇಳಿದ್ರೆ ಸೆಕೆಂಡ್ ಟೈಮ್ ವಿಸಿಟ್ ಕೊಡ್ಬೇಕಾದ್ರೆ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ತೀವಿ ಅಂತ. ಸೊ ಏನೆಲ್ಲ ಪ್ರಾಬ್ಲಮ್ಸ್ ಬರುವ ಚಾನ್ಸಸ್ ಇದೆ ಈಗ ಒಂದ್ಸಲ ಫಸ್ಟ್ ಟ್ರೀಟ್ಮೆಂಟ್ ಆದ ನಂತರ? ಫಸ್ಟ್ ಟ್ರೀಟ್ಮೆಂಟ್ ಆದ ನಂತರ ನಾವು ಮೇನ್ಲಿ ನೋಡೋದು ಏನಂದ್ರೆ ನಾವು ಒಂದು ಎಕ್ಸ್ರೇ ತೆಗೆದು ನೋಡ್ತೇವೆ ನಮ್ದು ಇಂಪ್ಲಾಂಟ್ ಈ ಎಲುಬಿನ ಒಟ್ಟಿಗೆ ಇಂಟಿಗ್ರೇಟ್ ಆಗಿದೆ. ನಾನು ಹೇಳಿದೆ ಇಂಟಿಗ್ರೇಷನ್, ಆಸಿಯೋ ಇಂಟಿಗ್ರೇಷನ್ ಅಂತ, ನಮ್ದು ಬೋನ್ ಇದರಲ್ಲಿ ಇಂಟಿಗ್ರೇಟ್. ಕೆಲವೊಮ್ಮೆ ಒಂದೊಂದು ಪೇಷಂಟಿಗೆ ಏನಾದರೂ ಎಲುಬಿನ ಪ್ರಾಬ್ಲಮ್ ಏನಾದರೂ ಇದ್ರೆ ಒಮ್ಮೊಮ್ಮೆ ಸ್ವಲ್ಪ ಬೋನ್ ಲಾಸ್ ಇರ್ತದೆ. ಅದೆಲ್ಲ ನಾವು ಒಂದು ಎಕ್ಸ್ರೇ ಅಲ್ಲಿ ತೆಗೆದು ನೋಡ್ತೇವೆ. ಸೊ ಅಲ್ಲಿಗ ಸ್ವಲ್ಪ ಟೈಮ್ ಬೇಕು ಅಂತಾದ್ರೆ ಇನ್ನು ಸ್ವಲ್ಪ ಟೈಮ್ ವೇಟ್ ಮಾಡಬೇಕಾಗುತ್ತೆ. ಈಗ ಇಂಪ್ಲಾಂಟ್ಸ್ ಎಷ್ಟು ಕಾಲ ಬಾಳಿಕೆ ಬರುತ್ತೆ? ಇದು ಹೇಳುವಂತಾದ್ರೆ ಇದು ಒಮ್ಮೆ ನಮ್ಮ ಎಲುಬಲ್ಲಿ ಒಟ್ಟಿಗೆ ಆದ್ರೆ ಆಸಿಯೋ ಇಂಟಿಗ್ರೇಟ್ ಆದ್ರೆ ದಿಸ್ ಇಸ್ ಅ ಲೈಫ್ ಟೈಮ್. ಇದು ನಮ್ಮ ಎಲುಬು ಒಳಗೇನೆ ಇರ್ತದೆ. ಸೊ ಇಟ್ ಇಸ್ ಅ ಲೈಫ್ ಲಾಂಗ್ ಟ್ರೀಟ್ಮೆಂಟ್. ಸೊ ಸಕ್ಸಸ್ ರೇಟ್ ಈಗ ಎಷ್ಟು ಅಂತ ಹೇಳ್ಬೋದಿತ್ತು? ಈಗ ಎಲ್ಲ ಮೆಡಿಕಲಿ ಹೆಲ್ತಿ ಇದ್ರೆ, ಎಲ್ಲ ಆರೋಗ್ಯ ಎಲ್ಲ ಒಳ್ಳೆ ಇದ್ರೆ ಪೇಷಂಟ್ ಇದ್ದು, ಮತ್ತೆ ಹಲ್ಲಿನ ಎಲುಬಿನ ಸ್ಥಿತಿ ಎಲ್ಲ ಒಳ್ಳೆ ಇದ್ರೆ, ಎಲ್ಲ ಐಡಿಯಲ್ ಆದರೆ ಒಂದು 98 to 99% ಸಕ್ಸಸ್ ರೇಟ್ ಇರುತ್ತೆ. ಸೊ ಈಗ ನೀವು ಹೇಳಿದ್ರಿ ಲೈಫ್ ಟೈಮ್ ಇರುವಂಥದ್ದು ಇದು ಅಂತ. ಸೊ ಅದರಿಂದ ಬಾಡಿಗೆ ಏನು ಎಫೆಕ್ಟ್ ಆಗಲ್ಲ? ಅಬ್ಸಲ್ಯೂಟ್ಲಿ ಇಲ್ಲ, ಏನು ಎಫೆಕ್ಟ್ ಇಲ್ಲ. ನಾರ್ಮಲ್ ಹಲ್ಲು ಹಿಂಗಿರುತ್ತೆ ಹಾಗೆ ಇರುತ್ತೆ. ನಾವು ತಿನ್ನುವಾಗ ಡಯಟ್ ಅಲ್ಲಿ ಏನಾದ್ರೂ ಮೇಂಟೈನ್ ಮಾಡ್ಬೇಕಾಗುತ್ತೆ? ಇಲ್ಲ ಇಲ್ಲ ಇಲ್ಲ, ನಾವು ನಾರ್ಮಲ್ ಡಯಟೇ ತಿನ್ಬೋದು. ಅದರಲ್ಲಿ ಹಾರ್ಡ್ ಫುಡ್ ಏನಾದ್ರೂ ಕನ್ಸ್ಯೂಮ್ ಮಾಡಬಾರ್ದು? ಇಲ್ಲ, ಹಾಗೇನಿಲ್ಲ. ನಮ್ದು ಫಿಕ್ಸ್ಡ್ ಹಲ್ಲಿದ್ದಾಗೆ, ನಮ್ದು ಹೇಗೆ ನ್ಯಾಚುರಲ್ ಹಲ್ಲಿದೆ ಹಾಗೆ ಇದು ಇಂಪ್ಲಾಂಟ್ಸ್. ಓಕೆ. ಸೊ ಇಂಪ್ಲಾಂಟ್ಸ್ ಯಾಕೆ ಹಾಕಬೇಕಾಗುತ್ತೆ? ಈಗ ನೋಡಿ, ಕೆಲವು ಪೇಷಂಟ್ ನಮ್ಮ ಹತ್ರ ಬರ್ತಾರೆ ವಿತ್ ಮಿಸ್ಸಿಂಗ್ ಟೂತ್, ಹಲ್ಲಿ ಇರೋದ ಕಾರಣ ಅವ್ರಿಗೆ ಒಂದು ಅದಕ್ಕೆ ಸೊಲ್ಯೂಷನ್ ಬೇಕು. ಅದರಲ್ಲಿ ನಾವು ಅವ್ರಿಗೆ 2 ಆಪ್ಷನ್ಸ್ ಕೊಡ್ತೇವೆ. ಒಂದು ಫಿಕ್ಸ್ಡ್ ಆಪ್ಷನ್ಸ್, ಒಂದು ರಿಮೂವಬಲ್ ಆಪ್ಷನ್ಸ್. ಒಂದು ಹಾಕಿ ತೆಗೆಯುವಂಥದ್ದು, ಒಂದು ಫಿಕ್ಸ್ಡ್ ಹಲ್ಲು ಒಳಗೆ ಇರ್ತದೆ. ಈ ಫಿಕ್ಸ್ಡ್ ಅಲ್ಲಿ ಒಮ್ಮೊಮ್ಮೆ 1 ಹಲ್ಲು, 2 ಹಲ್ಲು, 3 ಹಲ್ಲು ಮಿಸ್ಸಿಂಗ್ ಇರ್ತದೆ. ಆವಾಗ ನಾವು ಹೇಳ್ತೇವೆ ಪೇಷಂಟ್ಗೆ ಅದರಲ್ಲಿ ಸಹ 2 ಆಪ್ಷನ್ ಕೊಡ್ತೇವೆ. ಒಂದು ಬ್ರಿಡ್ಜ್ ಅಂತ, ಆಚೀಚೆ ಹಲ್ಲಿದ್ದು ಸಪೋರ್ಟ್ ತೆಗೆದು ಆಚೀಚೆ ಹಲ್ಲಿಗೆ ನಾವು ಕ್ಯಾಪ್ ಕೊಟ್ಟು ಅದಕ್ಕೆ ನಾವು ಫಿಕ್ಸ್ಡ್ ಹಲ್ಲು ಕೊಡ್ತೇವೆ. ಅದಕ್ಕೆ ಹೇಳೋದು ನಾವು FPD, ಫಿಕ್ಸ್ಡ್ ಡೆಂಟಲ್ ಪ್ರಾಸೆಸಸ್ ಅಂತ. ಇನ್ನೊಂದು ಏನಂದರೆ ಎಲ್ಲಿ ಹಲ್ಲಿಲ್ಲ, ಆಚೆದು ಹಲ್ಲು ಮುಟ್ಟದೆ, ಎಲ್ಲಿ ಹಲ್ಲಿಲ್ಲ ಅಲ್ಲಿಯೇ ನಾವು ಈ ಟೈಟೇನಿಯಂ ಸ್ಕ್ರೂವನ್ನು ಹಾಕಿ ಅದರ ಮೇಲೆ ನಾವು ಹಲ್ಲು ಕೊಡ್ತೇವೆ. ಸೊ ಇದು 2 ಫಿಕ್ಸ್ಡ್ ಆಪ್ಷನ್ಸ್. ಮತ್ತು ರಿಮೂವಬಲ್ ಆಪ್ಷನ್ಸ್ ಅಂದರೆ ಕೆಲವರಿಗೆ
ಇದು ತೆಗೆದು ಹಾಕುವಂಥದ್ದು, ಅಂದರೆ ರಾತ್ರಿ ತೆಗೆದು ನಾವು ನೀರಲ್ಲಿ ಹಾಕಬೇಕು, ಮತ್ತು ಬೆಳಗ್ಗೆ ನಾವು ಯೂಸ್ ಆಗುವ ತನಕ ಅದು ಹಾಕಬೇಕು. ಸೊ ಅಂಥದ್ದು ಅದು ಕೆಲವು 2-3 ಹಲ್ಲು ಇಲ್ಲದಿದ್ದರೂ ಸಹ ನಾವು ಅದು ಹಾಕ್ಬೋದು, ಇಲ್ಲದ್ರೆ ಕಂಪ್ಲೀಟ್ ಯಾವ ಹಲ್ಲು ಇಲ್ಲದಿದ್ದರೂ ಸಹ ನಾವು ಅದು ರಿಮೂವಬಲ್ ಆಪ್ಷನ್ಸ್ ಕೊಡ್ತೇವೆ. ಈ ರಿಮೂವಬಲ್ ಆಪ್ಷನ್ಸಲ್ಲಿ ಸಹ ಕಂಪ್ಲೀಟ್ ಹಲ್ಲು ಇಲ್ಲದಾಗ ಸಹ ನಾವು ಆಗ ಪೇಷಂಟ್ಗೆ ಫಿಕ್ಸ್ಡ್ ಆಪ್ಷನ್ ಕೊಡ್ಬೋದು. 4-5 ಇಂಪ್ಲಾಂಟ್ ಹಾಕಿ ಅಲ್ಲಿ ನಾವು ಫಿಕ್ಸ್ಡ್ ಕೊಡ್ಬೋದು. ಆಗ ಪೇಷಂಟ್ಗೆ ಉಪದ್ರ ಇರೋದಿಲ್ಲ, ರಾತ್ರಿ ತೆಗೆದು ಇಡಬೇಕು, ಪೇಷಂಟ್ಗೆ ಏನಾದರೂ ಅನ್ಕಂಫರ್ಟಬಲ್ ಇರ್ತದಲ್ಲ, ಡಿಸ್ಕಂಫರ್ಟ್ ಏನಿರಲ್ಲ. ಸೊ ಇದು ಒಂದು ಇಂಪ್ಲಾಂಟ್ ಫಿಕ್ಸ್ಡ್ ಆಪ್ಷನ್ ಹಾಗೆ ಕೊಡ್ಬೋದು ಕಂಪ್ಲೀಟ್ಲಿ. ರಿಮೂವಲ್ ಆಪ್ಷನ್ಸ್ ಅಂತ ಹೇಳಿದ್ವಿ, ಅದರಲ್ಲಿ ಇಂಪ್ಲಾಂಟ್ಸ್ ಹಾಕಬೇಕು ಅಂತ ಇಲ್ಲ. ರಿಮೂವಲ್ ಅಂದ್ರೆ ರಾತ್ರಿ ತೆಗೆದು ಇಡುದು ಅಷ್ಟೇ, ಇಡುವಂಥದ್ದು. ಬೆಳಗ್ಗೆ ನಾವು ಅದಕ್ಕೆ ಒಂದು ಇದು ಕ್ಲಿಪ್ ಬರ್ತದೆ, ಅದು ಹಾಕಿ ಇಡ್ತದೆ. ಸೊ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಆಯ್ತು. ಡಾಕ್ಟರ್, ಈಗ ಇಂಪ್ಲಾಂಟ್ಸ್ ಹಾಕೋದು ಹೇಗೆ, ಇಂಪ್ಲಾಂಟ್ಸ್ ಅಂದರೆ ಏನು, ಇದರ ಬಗ್ಗೆ ಎಲ್ಲ ನಮಗೆ ಹೇಳಿದ್ರಿ. ಈ ಇಂಪ್ಲಾಂಟ್ಸ್ ಹಾಕಬೇಕಾದ್ರೆ ನೋವಾಗುತ್ತಾ ಡಾಕ್ಟರ್? ಇಲ್ಲ, ಒಂದು ಪೇಷಂಟ್ ಇಂಪ್ಲಾಂಟ್ ಹಾಕಲಿಕ್ಕೆ ಬಂದಾಗ ಸೊ ಆಲ್ರೆಡಿ ಅವರು ಹಲ್ಲು ತೆಗೆದಿರ್ತಾರೆ. ಸೊ ಹಲ್ಲು ತೆಗೆಯುವಾಗ ಒಂದು ನಾವು ಇಂಜೆಕ್ಷನ್ ಕೊಡ್ತೇವೆ, ಹಲ್ಲು ಮತ್ತೆ ಆ ಎಲುಬನ್ನು ಮರಗಟ್ಟಿಸ್ತೀವಿ. ಸೊ ಹಾಗೆ ನಾವು ಇಂಪ್ಲಾಂಟ್ ಹಾಕುವಾಗ ಸಹ ಒಂದು ಇಂಜೆಕ್ಷನ್ ಕೊಟ್ಟು ಅಲ್ಲೆಲ್ಲ ಮರಗಟ್ಟಿಸಿ ಮತ್ತೆ ನಾವು ಅದಕ್ಕೆ ಅಲ್ಲಿ ಇಂಪ್ಲಾಂಟ್ ಆಗ ಪೇಷಂಟ್ಗೆ ಏನು ಗೊತ್ತೇ ಆಗುತ್ತೆ ಇಂಪ್ಲಾಂಟ್ ಹಾಕುವಾಗ. ಓಕೆ, ಸೊ ಕಂಪ್ಲೀಟ್ ಅಲ್ಲಿ ಏರಿಯಾ ಫುಲ್ ಸ್ವಲ್ಪ ಮರಗಟ್ಟಿದ ಹಾಗೆ ಇರುತ್ತೆ. ಸೊ ಇದು ಯಾರೆಲ್ಲ ಇಂಪ್ಲಾಂಟ್ಸ್ ಹಾಕ್ಬೋದು ಡಾಕ್ಟರ್? ಅಂದ್ರೆ ನಾನು ಹೇಳಿದಾಗೆ ಇದರಲ್ಲಿ ಏಜ್ ಲಿಮಿಟ್ ಏನು ಇಲ್ಲ. ಒಂದು 18 ವರ್ಷದ ಆದ ನಂತರ ನಮ್ದು ಎಲುಬು ಕಂಪ್ಲೀಟ್ ಗ್ರೋ ಆಗಿರ್ತದೆ. ಆವಾಗ ಅದಾದ್ಮೇಲೆ 18 ಇಯರ್ಸ್ ಆದ್ಮೇಲೆ ಯಾರಿಗೆ ಸಹ ಪೇಷಂಟ್ ಆರೋಗ್ಯ ಇದ್ದರೆ, ಒಳ್ಳೆ ಆರೋಗ್ಯ ಇದ್ದರೆ ಯಾರಿಗೆ ಸಹ ಹಾಕ್ಬೋದು. ಓಕೆ, ಸೊ ಇಲ್ಲಿ ಏಜ್ ಲಿಮಿಟ್ ಇಲ್ಲ. ಕಂಡೀಷನ್ಸ್ ನೀವೀಗ ಏನಾದರೂ ಇದೆಯಾ ಡಾಕ್ಟರ್? ಓಕೆ, ನಾನು ಹೇಳಿದಾಗೆ ಈಗ ನೋಡಿ ಅನ್ಕಂಟ್ರೋಲ್ ಡಯಾಬಿಟಿಸ್ ಕಂಟ್ರೋಲ್ ಇದ್ದರೆ ನಾವು ಇಂಪ್ಲಾಂಟ್ ಹಾಕ್ಬೋದು. ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದರೆ ಅದು ಹಾಕಿದ್ರೆ ಫೇಲಿಯರ್ ಆಗೋ ಚಾನ್ಸಸ್ ಇದೆ. ಮತ್ತೆ ಅದು ಕ್ಯಾನ್ಸರ್ ರೋಗಿಗಳಿಗೆ ರೇಡಿಯೋಥೆರಪಿ ಆಗ್ತದೆ, ಅವರಿಗೆ ನಾವು ಇಂಪ್ಲಾಂಟ್ ಹಾಕೋದು ಅವಾಯ್ಡ್ ಮಾಡ್ತೀವಿ. ಮತ್ತೆ ಒಂದು ರಾತ್ರಿ ಹಲ್ಲು ಕಡಿಯುವ ಅಭ್ಯಾಸ, ಅವರಿಗೆ ನಾವು ಇಂಪ್ಲಾಂಟ್ ಹಾಕೋದು ಬೆಟರ್, ಹಾಕದಿದ್ರೆ ಒಳ್ಳೇದು. ಯಾಕಾಗಿ ಡಾಕ್ಟರ್ ಇದು ಅಂದ್ರೆ ಹಲ್ಲು ಕಡಿಯೋದ್ರಿಂದ ಏನಾದ್ರು ಪ್ರಾಬ್ಲಮ್? ಹೌದು, ಅದರಲ್ಲಿ ಫೋರ್ಸ್ ಜಾಸ್ತಿ ಬೀಳ್ತದೆ, ಮತ್ತೆ ಅಲ್ಲಿ ನಾನು ಹೇಳಿದಾಗೆ ಬೋನ್ ಲಾಸ್ ಜಾಸ್ತಿ, ಎಲುಬು ಅಲ್ಲಿಂದ ಕರೆಕ್ಟ್ ಆಗುತ್ತೆ, ಆಗ ಇಂಪ್ಲಾಂಟ್ ಲೂಸ್ ಆಗೋ ಚಾನ್ಸಸ್ ಇದೆ. ಹಾಗಾದ್ರೆ ಈಗ ನೀವು ಹೇಳಿದ್ರಿ ರಾತ್ರಿ ಹಲ್ಲು ಕಡಿಯೋ ಹಾಗಿದ್ರೆ ಅಲ್ಲಿ ಫೋರ್ಸ್ ಜಾಸ್ತಿ ಬೀಳುತ್ತೆ ಅಂತ. ಸೊ ಯಾವುದೇ ಫೋರ್ಸ್ ಬೀಳುವಂಥ ಏನೇ ಪರಿಸ್ಥಿತಿನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಇಂಪ್ಲಾಂಟ್ ಹಾಕಿದ ನಂತರ? ಇಲ್ಲ, ನಾರ್ಮಲ್ ಫೋರ್ಸ್ ನಾವು ಯಾವುದು ನಾರ್ಮಲ್ ಫುಡ್ಡಿದ್ದು ಫೋರ್ಸ್ ಏನು ಪ್ರಾಬ್ಲಮ್ ಆಗಲ್ಲ, ಬದಲಾಗಿ ಹೀಗೆ ನಾವು ಹಲ್ಲಿಂದ ಫೋರ್ಸ್ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ. ಎಕ್ಸೆಸಿವ್ ಫೋರ್ಸ್. ಓಕೆ, ನಾರ್ಮಲ್ಗಿಂತ ಬಿಟ್ಟು ಏನಾದ್ರು ಎಕ್ಸೆಸಿವ್ ಇದ್ರೆ. ಈಗ ಎಷ್ಟು ಸುರಕ್ಷಿತ ಡಾಕ್ಟರ್ ಇಂಪ್ಲಾಂಟ್ಸ್ ಹಾಕೋದು? ಇಂಪ್ಲಾಂಟ್ 100% ಸೇಫ್. ಇದರಲ್ಲಿ ದೇಹಕ್ಕೆ ಏನಿಲ್ಲ. ಇದರಲ್ಲಿ ನಾನು ಹೇಳಿದಾಗೆ ಬಯೋಕಂಪ್ಯಾಟಿಬಲ್, ದೇಹಕ್ಕೆ ಒಳ್ಳೆ ಹಿಡಿತದೆ. ಓಕೆ, ಪ್ರಾಬ್ಲಮ್ ಇಲ್ಲ, ಸೈಡ್ ಎಫೆಕ್ಟ್ ಏನೂ ಇಲ್ಲ. ಡಾಕ್ಟರ್, ಈಗ ಇಂಪ್ಲಾಂಟ್ಸ್ ಹಾಕುವಂಥದ್ದು ಎಷ್ಟು ಸುರಕ್ಷಿತ ಡಾಕ್ಟರ್? ಇದು 100% ಸೇಫ್. ಓಕೆ, ಏನು ಪೇಷಂಟ್ ದೇಹಕ್ಕೆ ಏನು ಪ್ರಾಬ್ಲಮ್ ಆಗುವ ಏನು ಚಾನ್ಸಸ್ ಇಲ್ಲ. ಅಂದ್ರೆ ಇದು ಟೈಟಾನಿಯಂ ಅಂತ ಒಂದು ಮೆಟಲ್ ಉಂಟಲ್ಲ, ನಮ್ಮ ದೇಹಕ್ಕೆ ಅತಿ ಬಯೋಕಂಪ್ಯಾಟಿಬಲ್ ಆಗಿರುವ ಮೆಟಲ್. ಓಕೆ, ಸೊ ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಈಗ ಬಯೋಕಂಪ್ಯಾಟಿಬಲ್ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಹೇಳುವಂಥದ್ದಾದರೆ ದೇಹಕ್ಕೆ ಹೊಂದಾಣಿಕೆ ಆಗುವಂಥದ್ದು. ಈಗ ಟೈಟಾನಿಯಂ ಮೆಟಲ್ ಬಿಟ್ಟು ಬೇರೆ ಯಾವುದಾದ್ರೂ ಮೆಟಲ್ ದೇಹಕ್ಕೆ ಹೊಂದಾಣಿಕೆ ಆಗುತ್ತಾ ಡಾಕ್ಟರ್? ಈಗ ಟೈಟಾನಿಯಂ ಒಂದು ಹೊಂದಾಣಿಕೆ ಆಗುತ್ತೆ, ಗೋಲ್ಡ್ ಹೆಚ್ಚಾಗಿ ಹೊಂದಾಣಿಕೆ ಆಗುತ್ತಾ? ಇಲ್ಲ, ಟ್ರೈ ಮಾಡಿದ್ದಾರೆ. ಓಕೆ, ಟೈಟಾನಿಯಂ ಬೆಸ್ಟ್, ಅಂದರೆ ಇದು ನಮ್ಮ ದೇಹಕ್ಕೆ ಓಕೆ, ಅದು ರಿಸರ್ಚ್ ಆಗ್ತಿರ್ಬೋದು ಅಲ್ವಾ ಡಾಕ್ಟರ್? ಅಂದರೆ ಇಲ್ಲಿ ತನಕ ಪ್ರೂವ್ ಆಗಿರುವಂಥದ್ರಲ್ಲಿ ಟೈಟಾನಿಯಂ ಅಂತ ಹೇಳ್ಬೋದು. ಮೇ ಬಿ ಇನ್ನು ರಿಸರ್ಚ್ ಆಗುವಂಥ ಚಾನ್ಸಸ್ ಇದೆ. ಹಾಗಾದ್ರೆ ಆಗ್ತಾ ಇದೆ. ಓಕೆ, ಆಗ್ತಾ ಇದೆ. ಫೈನ್ ಡಾಕ್ಟರ್.
ಡಾಕ್ಟರ್, ಈಗಾಗಲೇ ನಾನು ಹೇಳಿದ ಹಾಗೆ ಯಾವುದೇ ಒಂದು ಟ್ರೀಟ್ಮೆಂಟ್ ಅಂತ ಹೇಳಿದ ಕೂಡಲೇ ಫಸ್ಟ್ ಕ್ವಶನ್ ಎಷ್ಟು ಸಲ ಬರಬೇಕಾಗುತ್ತೆ. ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಟ್ರೀಟ್ಮೆಂಟ್ ಎಷ್ಟು ಕಾಸ್ಟ್ಲಿ ಆಗುತ್ತೆ ಅನ್ನೋದು. ಸೊ ಈ ಇಂಪ್ಲಾಂಟ್ಸ್ ಅನ್ನೋ ವಿಚಾರಕ್ಕೆ ಬಂದರೆ ಇದು ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಡಾಕ್ಟರ್? ಇಂಪ್ಲಾಂಟ್ ಅಂದ್ರೆ ಸ್ವಲ್ಪ ಬೇರೆ ಟ್ರೀಟ್ಮೆಂಟ್ಗಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್, ಯಾಕಂದ್ರೆ ಇದರಲ್ಲಿ ಮೆಟೀರಿಯಲ್ ಕಾಸ್ಟ್ ಸ್ವಲ್ಪ ಜಾಸ್ತಿ. Okay. ಅಂದ್ರೆ ಈ ಟೈಟೇನಿಯಂ ಮೆಟಲ್ ಇದೆಯಲ್ಲ, ಇದೇ ಸ್ವಲ್ಪ ಇದು ಇಂಪ್ಲಾಂಟ್ ಮೆಟೀರಿಯಲ್ ಸ್ವಲ್ಪ ಕಾಸ್ಟ್ ಜಾಸ್ತಿ. ಮತ್ತೆ ನಾವು ಲ್ಯಾಬಿನ ಪ್ರೊಸೀಜರ್ ಎಲ್ಲ ಮಾಡೋದು ಅದರ ಕಾಸ್ಟ್ ಸ್ವಲ್ಪ ಜಾಸ್ತಿ. Okay. ಅದಕ್ಕಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್. ಆದ್ರೆ ನೀವು ಈ ನಮ್ಮ ಎನೋಪಯ ಕಾಲೇಜಲ್ಲಿ ನಾವು ಕೆಲವು ಕೋರ್ಸಸ್ ಎಲ್ಲ ನಡೆಸ್ತಾ ಇದ್ದೇವೆ, ಮತ್ತೆ ಕೆಲವು ರಿಸರ್ಚ್ ಎಲ್ಲ ನಡೆಸ್ತಾ ಇದ್ದೇವೆ. ಆವಾಗ ನಾವು ಪೇಷಂಟ್ಗೆ ಫ್ರೀ ಆಗಿ ಇಂಪ್ಲಾಂಟ್ ಕೊಡೋದು ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಜನರಲ್ ಆಗಿ ನಮ್ಮ ವೀಕ್ಷಕರಿಗೆ ಇಂಪ್ಲಾಂಟ್ಸ್ ಬಗ್ಗೆ ಒಂದು ಟಿಪ್ಸ್ ಅಂತ ಹೇಳಬೇಕು ಅಂತ ಆದರೆ ಏನು ಹೇಳ್ತೀರಾ? ನಿಮಗೆ ಯಾವುದಾದ್ರೂ ಹಲ್ಲು ಮಿಸ್ಸಿಂಗ್ ಇದ್ದರೆ ನೀವು ಹಲ್ಲು ಹಾಕಿಸ್ಲಿಕ್ಕೆ ದಂತ ವೈದ್ಯರ ಹತ್ರ ಹೋಗೋದಂದ್ರೆ ನಿಮ್ಮದು ಫಸ್ಟ್ ಆಪ್ಷನ್ ಇಂಪ್ಲಾಂಟ್ ಆಗಿರ್ಬೇಕು. ಓಕೆ. ಯಾಕೆಂದರೆ ನಾವು ಆಚೆ ಈಚೆದ ಹಲ್ಲದು ಏನು ಮುಟ್ಟದೆ, ಏನು ಹಾನಿ ಮಾಡದೆ, ಅದನ್ನೇನು ಸವಿಸದೆ, ಅಲ್ಲಿ ಎಲ್ಲಿ ಹಲ್ಲಿಲ್ಲ ಅಲ್ಲಿ ನಾವು ಇಂಪ್ಲಾಂಟ್ ಹಾಕ್ತೇವೆ. ನಾವು ನಿಮ್ಮ ದಂತ ವೈದ್ಯರು ನಿಮ್ಮನ್ನು ಕರೆಕ್ಟಾಗಿ ಅಸೆಸ್ ಮಾಡಿ ನೀವು ಇಂಪ್ಲಾಂಟಿಗೆ ಸೂಟೇಬಲ್ ಆದರೆ ನೀವು ಅದಕ್ಕೆ ಇಂಪ್ಲಾಂಟ್ಗಾಗಿ ಹೋಗಿ. ಇನ್ ಕೇಸ್ ನೀವು ಸೂಟೇಬಲ್ ಆಗದಿದ್ದರೆ, ನಿಮಗೆ ಒಳ್ಳೆಯ ಎಲುಬು ಇಲ್ಲದಿದ್ದರೆ, ಎಲುಬು ವೀಕ್ ಇದ್ದರೆ, ಮತ್ತು ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ, ಮತ್ತೆ ನೀವು ಬೇರೆ ಯಾವುದಾದ್ರೂ ಆಪ್ಷನ್ಸ್ ನೀವು ತೆಗಿಬೋದು. ಫಿಕ್ಸ್ಡ್ ಆಪ್ಷನ್ಸ್ ನಾನು ಹೇಳಿದಾಗೆ ಬ್ರಿಡ್ಜ್, FPD ಅಂತ ಅದು ಮಾಡ್ಬೋದು. ಓಕೆ ಡಾಕ್ಟರ್, ಇಲ್ಲಿವರೆಗೂ ಇಂಪ್ಲಾಂಟ್ಸ್ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ನಗುಮುಖದಿಂದಲೇ ಹೇಳಿದ್ರಿ. ತುಂಬ ಹೃದಯದ ಧನ್ಯವಾದ ಡಾಕ್ಟರ್. ಡಾಕ್ಟರ್ ಶಾಜಿಯಾ ಅಮ್ರೀನ್ ಅವರು ಇಂಪ್ಲಾಂಟ್ಸ್ ಬಗ್ಗೆ, ಯಾವ ಸಂದರ್ಭದಲ್ಲಿ ಇಂಪ್ಲಾಂಟ್ಸ್ ಹಾಕಬೇಕಾಗುತ್ತೆ, ಎಷ್ಟು ಕಾಸ್ಟ್ಲಿ ಆಗುತ್ತೆ, ಇಲ್ಲಿ ಪ್ರೊಸೀಜರ್ ಹೆಂಗಿರುತ್ತೆ, ಎಫೆಕ್ಟ್ ಆಗುತ್ತಾ ಇಲ್ವಾ, ಇದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.